ಕಟೀಲಿನಲ್ಲಿ ಮುಂಬೈನ ಪ್ರಸಿದ್ಧ ವೈದ್ಯ ಸಂಜೀವನಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ರಾವ್ ಅವರು ಹುಟ್ಟೂರಿಗೆ ಕೊಡುಗೆಯಾಗಿ ಕೊಡಮಾಡಿದ ದುರ್ಗಾ ಸಂಜೀವನಿ ಮಣಿಪಾಲ್ ಆಸ್ಪತ್ರೆ ಕಟೀಲು ಇದರ ಲೋಕಾರ್ಪಣೆ ಮಾಡಿತು. ದುರ್ಗಾ ಸಂಜೀವನಿ ಮಣಿಪಾಲ್ ಆಸ್ಪತ್ರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯ ಭಾಗದಲ್ಲಿದ್ದು ಉಭಯ ಜಿಲ್ಲೆಯ ಗ್ರಾಮೀಣ ಭಾಗದ ಜನರಿಗೆ ತುಂಬಾ ಅನುಕೂಲವಾಗಲಿದೆ. ದುರ್ಗೆ ಕೃಷ್ಣನ ತಂಗಿ, ಕೃಷ್ಣನ ನಾಡು ಉಡುಪಿಯಲ್ಲಿ ದೊಡ್ಡ ಆಸ್ಪತ್ರೆ ಇದ್ದು, ಕೃಷ್ಣನ ತಂಗಿ ದುರ್ಗೆಯ ಊರಲ್ಲಿ ದೊಡ್ಡ ಆಸ್ಪತ್ರೆ ದುರ್ಗಾ ಸಂಜೀವನಿ ಮಣಿಪಾಲ್ ಲೋಕಾರ್ಪಣೆಗೊಂಡಿದೆ. ಕೃಷ್ಣನ ಪ್ರೇರಣೆಯಂತೆ ನನಗೆ ಇಲ್ಲಿಗೆ ಬರುವ ಅವಕಾಶ ಸಿಕ್ಕಿತು ಎಂದು ಪೇಜಾವರ ಅಧೋಕ್ಷಜ ಮಠದ ಶ್ರೀ 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 ವಿಶ್ವೇಶತೀರ್ಥ ಶ್ರೀಪಾದರು ತಿಳಿಸಿದರು. ಅವರು ಕಟೀಲಿನಲ್ಲಿ ಮುಂಬೈನ ಪ್ರಸಿದ್ಧ ವೈದ್ಯ ಸಂಜೀವನಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ರಾವ್ ಅವರು ಹುಟ್ಟೂರಿಗೆ ಕೊಡುಗೆಯಾಗಿ ಕೊಡಮಾಡಿದ ದುರ್ಗಾ ಸಂಜೀವನಿ ಮಣಿಪಾಲ್ ಆಸ್ಪತ್ರೆ ಕಟೀಲು ಇದರ ಲೋಕಾರ್ಪಣೆ ಮಾಡಿ ಮಾತನಾಡಿದ ಡಾಕ್ಟರ್ ಸುರೇಶ್ ರಾವ್ ಮತ್ತು ಕೆಎಂಸಿ ಅವರು ಸೇರಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಸಮಾಜದ ಜನರಿಗೆ ಸ್ಪಂದಿಸುವುದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಪರರ ಕಷ್ಟಕ್ಕೆ ಸ್ಪಂದಿಸಿದ್ರೆ ಅದು ತಪಸ್ಸು, ಸ್ವಹಿತ ಕಾಯ್ದುಕೊಂಡ್ರೆ ಅದು ತಾಪ. ಅಂತಹ ತಪಸ್ಸನ್ನ ಡಾಕ್ಟರ್ ಸುರೇಶ್ ರಾವ್ ಕಟೀಲ್ ಮಾಡಿದ್ದಾರೆ. 1 ವರ್ಷದ ನಂತರ ನಾವೊಂದು ಡಿಸಿಷನ್ ತಗೊಂಡಿದ್ದೇವೆ. ಸೆಕೆಂಡರಿ ಕೇರ್ ಸೆಂಟರ್ ಕಟೀಲಲ್ಲಿ ಮಾಡೋದಕ್ಕೆ ನಾವೆಲ್ಲ ತಯಾರಿದ್ದೇವೆ. ಆದರೆ ನಮ್ಮ ಒಂದು ಅಭಿಪ್ರಾಯ ಇತ್ತು, ಸಣ್ಣದೊಂದು 25-30 ಬೆಡ್ ಇದ್ದು ಅದು ಹೋಗಿ ಅವರು ಸೆಕೆಂಡರಿ ಕೇರ್ ಒಪ್ಪಿದ ಮೇಲೆ ನಮಗೂ ಕಟೀಲಿನಲ್ಲಿ ಸಂಸ್ಕೃತ ಅಧ್ಯಯನ ಕೇಂದ್ರ, ಮುಂಬೈನಲ್ಲಿ ಕೃಷ್ಣನ ಮಂದಿರ ನಿರ್ಮಿಸಿ ಒಂದು ಕಡೆ ದೇವರ ಆರಾಧನೆ, ಮತ್ತೊಂದು ಕಡೆ ಜನತೆಯ ಆರಾಧನೆ ಮಾಡುತ್ತಿದ್ದಾರೆ. ಮಹೇಶ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಮಾತನಾಡಿ, ಆರೋಗ್ಯ ಇದ್ದರೆ ಒಳ್ಳೆಯ ಜೀವನ ನಡೆಸಬಹುದು. ಇಂದಿನ ಕಾಲದಲ್ಲಿ ಆರೋಗ್ಯದ ಖರ್ಚು ತುಂಬಾ ದುಬಾರಿಯಾಗ್ತಾ ಇದೆ. ಅಂತಹ ಉದ್ದೇಶದಿಂದ ಆರೋಗ್ಯ ಕಾರ್ಡ್ ಮಾಡಿಸಿದ್ದೇವೆ ಮತ್ತು ಸರ್ಕಾರ ಆಯುಷ್ಮಾನ್ ಭವ ಆರೋಗ್ಯ ಕಾರ್ಡ್ ಈ ಆಸ್ಪತ್ರೆಯಲ್ಲಿ ಅನ್ವಯವಾಗುವಂತೆ ನೋಡಿಕೊಳ್ಳಲಾಗುವುದು. ಈ ಆಸ್ಪತ್ರೆಗೆ ಈಗಾಗಲೇ 5 ವೈದ್ಯರ ನೇಮಕ ಆಗಿದೆ. ಜನರಿಗೆ ಮಾಹಿತಿ ನೀಡಲು ಇಲ್ಲಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಮುಂದಿನ 4 ತಿಂಗಳಲ್ಲಿ ಕಾರ್ಯಾರಂಭವಾಗಲಿದೆ ಎಂದಿದ್ದಾರೆ. ನಾವು ಯಾವಾಗಲೂ ಹೇಳ್ತೇವೆ ಆರೋಗ್ಯವೇ ಭಾಗ್ಯ ಅಂತ. ಆರೋಗ್ಯ ಒಳ್ಳೆ ಇದ್ರೇನೆ ನಾವು ಒಂದು ಒಳ್ಳೆ ಜೀವನ ನಡೆಸಲಿಕ್ಕೆ ಸಾಧ್ಯ ಉಂಟು. ಹುಟ್ಟುವುದು ಆಕಸ್ಮಿಕ, ಸಾಯುವುದು ನಿಶ್ಚಿತ. ಆದರೆ ಬದುಕು ಜೀವನ, ಹುಟ್ಟುವುದು ಮತ್ತು ಸಾಯುವ ಮುಂಚೆ ಜೀವನ ನಾವು ಹೇಗೆ ನಡೆಸ್ತೇವೆ ಎಂಬುದು ಬಹಳ ಮುಖ್ಯ. ಕಟೀಲು ದೇವಾಲಯದ ಅನುವಂಶಿಕ ಮುಕ್ತೇಸರ ವಾಸುದೇವ ಅಸ್ರಣ ಆಶೀರ್ವಚನಗೈದರು. ಆಡಳಿತ ಮಂಡಳಿ ಅಧ್ಯಕ್ಷ ಮತ್ತು ಮುಕ್ತೇಸರ ಸನತ್ ಕುಮಾರ್ ಶೆಟ್ಟಿ ಕೋಡೆತ್ತೂರು ಗುತ್ತು ಶುಭ ಹಾರೈಸಿದ್ರು. ಈ ಸಂದರ್ಭ ಆಸ್ಪತ್ರೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ದುರ್ಗಾದೇವಿಯ ವಿಗ್ರಹವನ್ನ ಕಟೀಲು ದೇವಾಲಯದಿಂದ ಮೆರವಣಿಗೆ ಮೂಲಕ ತಂದು ಪ್ರತಿಷ್ಠಾಪಿಸಲಾಯಿತು. ಕಟ್ಟಡದ ಸ್ಥಳ ಹಾಗೂ ನಿರ್ಮಾಣಗೊಳ್ಳುವಲ್ಲಿ ಮತ್ತು ಸಹಕರಿಸಿದಂತಹವರನ್ನ ಗೌರವಿಸಲಾಯಿತು. ಕೆಎಂಸಿ ನಿರ್ದೇಶಕ ಡಾಕ್ಟರ್ ರಂಜನ್ ಪೈ, ಮಂಗಳೂರು ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಆನಂದ್ ವೇಣುಗೋಪಾಲ್, ವಿಜಯಲಕ್ಷ್ಮಿ ಎಸ್ ರಾವ್, ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್, ಲಕ್ಷ್ಮೀನಾರಾಯಣ ಅಸ್ರಣ, ಅನಂತ್ ಅಸ್ರಣ ಮುಂತಾದವರು ಭಾಗವಹಿಸಿದ್ರು. ಹರಿಪ್ರಸಾದ್ ಬ್ರಹ್ಮಣ್, ಸ್ಪಂದನ ನ್ಯೂಸ್, ಕಟೀಲು.